ಪತಿಯನೇ ಮಡಿಗೆಯಲ್ಲ ಈ ಪರೆಯನ ಜತೆಯಗಲವರೇ ನಲ್ಲ ಕ್ಷತೆಯೊಳು ನಿನ್ನಗಲೇ ಜೀವಿಯಲ್ಲಿ ವ್ಯಥೆಯ ಯಾರೊಡನೆ ಒಸುರಲೇ ಪತಿಯೇ ಮಡಿದೆಯಲ್ಲ ಕೇಳುವಂತಹ ಬದಲು ಯಾಕೆ ನಿಂತಹ ಭೂಮಿ ನನ್ನ ಬಾಯಿ ತುರಿದು ನುಂಗ ಬರದಿತ್ತು. ಕಾದ ಸೀಸವನ್ನೇ ಕಿವಿಗೆ ಎರಚಿನ ಧರ್ಮವಾಯಿತು ನನಗೆ. ನಮ್ಮರು ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ತಮ್ಮ ಅಧಿಕಾರನ ಸ್ಥಾಪಿಸಿ ಬರುತ್ತಾರೆ ಎನ್ನುವ ಹಾಗೆ ಆಶಾ ಗೋಪುರವನ್ನೇ ಕಟ್ಟಿಕೊಂಡಿದ್ದೆ. ಅದೆಲ್ಲವೂ ನುಚ್ಚುನೂರಾಗಿ ಹೋಯಿತು, ನುಚ್ಚುನೂರಾಗಿ ಹೋಯಿತು. ನಮ್ಮರು ಭಾರತ ಲೋಕವನ್ನೇ ಸೇರಿಕೊಂಡರು. ಪ್ರತಿಯೊಂದು ಹೆಣ್ಣು ಬಯಸುವುದೇನು? ತಾನು ಸಾಯುವಂತಹ ಕಾಲಕ್ಕೆ ಮುತ್ತೈದೆಯಾಗಿ ಸಾಯಬೇಕೆನ್ನುವ ಹಾಗೆ. ಭಾಗ್ಯದ ನನ್ನ ವಂಚಿತಳಾದೆ. ನನಗೆ ಯಾಕೆನ್ನಿ ಬದುಕು? ಯಾರಿಗಾಗಿ ಬದುಕಲಿ ನಾನು? ಇಲ್ಲ ಇಲ್ಲ, ನಾನು ಬದುಕುವುದಿಲ್ಲ. ನಾನು ಸಾಯ್ತೇನೆ. ಸುಮ್ಮನೆ ಸತ್ತವರವ ಜೇವಿ ಪರಿ ಸಮರ ಸಮರ್ಥನಾಗಿದ ತರಳ ಮಹಿಷಾಸುರಗೆ ಹಗನಗಳ ನಾನು ಬದುಕುವುದಿಲ್ಲ. ನಾನು ಯಾಕೆ ಸಾಯಬೇಕು? ಸತ್ತು ಸಾಧಿಸುವುದಕ್ಕೇನುಂಟು? ಬದುಕಿ ಸಾಧಿಸುತ್ತೇನೆ. ಸತ್ತರಿಗೆ ಗತ್ತರೆ ಸತ್ತರು ಮತ್ತೆ ಹುಟ್ಟಿ ಬರೋದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿಯೂ ಇಲ್ಲ. ನನ್ನ ಹಣೆಯ ತಿಲಕವನ್ನೇ ಒರೆಸಿ ಕುರುಳ ಮಾಂಗಲ್ಯವನ್ನೇ ಕಿತ್ತು ಮುಡಿಯ ಹೂವನ್ನೇ ಬರಿದಾಗಿಸಿ ನನಗಿಂತಹ ವೈದ್ಯಾವಿ ದೀಕ್ಷಿತರು ಯಾರು? ಯಾರು? ಇದಕ್ಕೆಲ್ಲ ಕಾರಣ ದೇವತೆಗಳು. ಎಲ್ಲ ದೇವತೆಗಳೇ. ಸಂಬಂಧದಲ್ಲಿ ನೋಡಬೇಕುಂತಾದ್ರೆ ನಿಮಗೆ ನಾನು ತಂಗಿಯಾಗಬೇಕು. ಅಂತಹ ತಂಗಿಯ ಬಾಳನ್ನು ನೀವು ನಾಶಗೊಳಿಸಿದ್ದೀರಿ. ಹಾಗಂತ ಹೇಳಿ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಈ ಮಾಲಿನಿ. ನಿಮಗೆ ತಕ್ಕದಂತಹ ಶಾಸ್ತ್ರ ಮಾಡದಿದ್ದಲ್ಲಿ ದಿಟ್ಟಿಸುತ್ತಿ ಮಾಲಿನ್ಯನಲ್ಲ. ಹಾಗಾದರೆ ನನ್ನ ಕಷ್ಟ ನಾನು ಯಾರಲ್ಲಿ ಹೇಳಿಕೊಳ್ಳಲಿ? ನನಗೆ ಯಾರು ಯಾಕೆ ಬೇಕು? ನನಗಿದ್ದರೆ ಮಗ ಮಹೇಶ, ಆದರನೆ ಕರೆಸಿ ಸಮಸ್ತ ವಿಚಾರಣೆ ವಿತರಿಸಿ ನಿಮಗೊಂದು ಗತಿಯನ್ನು ಕಾಣಿಸಿದಿರಂತೆ. ತಡ ಮಾಡು ಸರಿಯಲ್ಲ. ಈ ಕೂಡಲೇ ಮಗನಾದಂತಹ ಮಹೇಶಾಕಿನನ್ನು ಕೂಗಿ ಕರೀತಿರಂತೆ. ಮಗನೇ ಮಹೇಶ, ಮಗನೇ ಮಹೇಶ, ಮಗನೇ ಮಹೇಶ.
ಇಷ್ಟರವರೆಗೆ ನಿನ್ನ ಮಗ ನಿನ್ನನ್ನು ಕಂಡವನಲ್ಲ. ಯಾಕಮ್ಮ ಹೇಳಿದಲ್ಲ ರಕ್ಕಸರೆಲ್ಲ ಕಕ್ಕಾಬಿಕ್ಕಿಯಾಗಿ ಬೆಕ್ಕಸಬರಗಾಗಿ ಏಕ ದೃಷ್ಟಿಯಿಂದ ನೋಡುವಂತಹ ಉದ್ದೇಶ ನಮ್ಮ ಅಮ್ಮನಿಗೆ ಕಷ್ಟ ಬಂದಿದೆ ಎನ್ನುವ ಹಾಗೆ. ಯಾರಮ್ಮ ಕಷ್ಟ ನೀಡಿದವರು, ಯಾರಮ್ಮ ನಿನ್ನನ್ನು ಅಳುವಂತೆ ಮಾಡಿದವರು? ಹರಿಯ ಶಂಕರನ ಸರಸಿಜಾಥವನು ಅನಿಮಿಷರವರಾಗಾರ ದುರಸಮರ್ಥನಾಗಿರುವಂತಹ ತಳಮೈಶಾಲಿರುವಾಗ ಅಳಬೇಕಾದಂತಹ ಸ್ಥಿತಿ ನಿನ್ನದಲ್ಲ. ಏನು ನಡೆಯುತ್ತೆ? ನಮಗೆ ಒದಗಿದಂತಹ ಕಷ್ಟವನ್ನು ಹೇಗೆ ವಿತರಿಸಲಿ? ಯಾಕಮ್ಮ ಆಲೋಚನೆ? ಮಗ, ಇದು ನಿನಗೂ ತಿಳಿದಂತಹ ವಿಚಾರ. ಈ ಹಿಂದೆ ನಿನ್ನ ಅಯ್ಯನವರು ನಮ್ಮ ಸೇರಿನೆಲ್ಲ ಕೂಡಿಕೊಂಡು ಆ ಸ್ವರ್ಗಲೋಕಕ್ಕೆ ಹೋಗಿ ದುರದಲ್ಲಿ ಸುರಪ್ರಮುಖರೆಲ್ಲ ಸೋಲಿಸಿ ಅಲ್ಲಿಯ ಸುರ ಗದ್ದುಗೆ ಏರಿಕೊಂಡರು. ಇದಕ್ಕಿಂತ ಸಂತೋಷವಾದಂತಹ ವಿಷಯ ಇನ್ನಾವುದು. 3 ಲಾಖದ ಸಮ್ರಾಟನನ್ನಯ್ಯ, ಸಾಮ್ರಾಜ್ಯ ನೀನು. ಮಗ, ನಮ್ಮ ಪಾಲಿಗೆ ಸಂತೋಷವೆಂಬುದು ಕೇವಲ ಕ್ಷಣಿಕವಾಯಿತು ಮಗನೇ. ಸೋತಂತಹ ಸುಮ್ಮನಸರು ಸುಮ್ಮನೆಲ್ಲಿಲ್ಲ ಮಗನೇ. ಮೋಸದಿಂದ ನನ್ನನ್ನೇ ಕೊಲ್ಲಿಸಿದ ಮಗನೇ.
ನಮ್ಮನ್ನು ಇಂತಹ ಸ್ಥಿತಿಗೆ ತಳ್ಳಿದಂತಹ ದೇವತೆಗಳಿಗೆ ಒಂದು ಗತಿ ಕಾಣಿಸಲೇಬೇಕು. ನಮ್ಮನ್ನು ಕಳುಹಿದೆ ಹೌದಾದರೆ ತ್ರಿನೇತ್ರನಾಥರಾದಿಂದ ಅವರ ಮೇಲೆ ಗರ್ಜಿಸಿ ಮುಗಿಬಿದ್ದು ಅವರ ವಿಳಾಸ ಇಲ್ಲ ಅಂತ ಮಾಡ್ತೇನೆ. ನಮಯನಾಡದ ನುಡಿಗೆ ಮಾಲಿನಿಯಗೆ ಮನರಿಯೇ ಹರುಷವನಂತು ನುಡಿದಡೋ ಅನಿಮಿಷರ ಗೆಲಬಹುದು ಸಮರೇ ನಿನಗೆ ಘನವಲ್ಲ ವನಜನಾಭನೋ ಬರುವ ಕೃತಕದೆಗೆ ಅನವರದ ಸುಮನಸರ ಪಕ್ಷರೇ ನಿನಗೆ ಪೇಳುವೆನೊಂದು ವಿಧೆಯಲಿ ಪಡೆದು ವರಗಳನೆ ಕಂದಾಗ ನನಯ ನಾಡಿದ ನುಡಿಗೆ ಮಾಲಿನ ನದಿ ಕರುಷವನಾದ ನುಡಿದಳು ಅನಿಮಿಷದ ಗೆಲಬಹುದು ಸಮರದಿ ನಿನಗೆ ಘನವಲ್ಲ ಘನವಲ್ಲ ಕಂದ ದೂರದಲ್ಲಿ ಸುರಪ ಮುಖ್ಯರನ್ನು ಸದೆ ಪಡೆದಿರುವಂತಹ ದೃಢ ವಿಶ್ವಾಸೆಯಿಂದ ತಾಯಿಯಲುಂಟು ಮಗನಿ. ಆದರೆ ಒಂದು ಸದಾ ಸುಮನಸರ ಪಕ್ಷ ವಹಿಸಿಕೊಂಡು ಬರುತ್ತಾನೆ ಆ ಕಪಟಿ ಹರಿ. ಸಾಧ್ಯವಿಲ್ಲ ಮಗನಿ. ಕೇವಲ ದೇಹ ಬಲದಿದ್ದರೆ ಸಾಲದು, ನಮ್ಮಲ್ಲಿ ದೈವ ಬಲವೆಂಬುದು ಬೇಕು. ಅದನ್ನು ಸಂಪಾದಿಸಬೇಕು ಅಂತಾದ್ರೆ ನೇರವಾಗಿ ನೀನು ಕಾಡಿಗೆ ಹೋಗಬೇಕು. ನೀನು ಹೇಳಿದೆ ನಾನು ಹೊರಟೆ ಕಂದ. ಕಾಡಿಗೆ ಹೋಗಬೇಕಂದು ಬಲವಾದಂತಹ ಕಾರ್ಯವನ್ನುಂಟು ಮಾಡಬೇಕು. ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನು ಮೆಚ್ಚಿಸಿ ಬೇಕು ಬೇಕಾದಂತಹ ವರಗಳನ್ನು ಪಡೆದು ಆ ಬಳಿಕ ನಾಲ್ಕು ನೀನು ಹೋಗಬೇಕು. ಆ ದೇವತೆಗಳಿಗೆ ಸರಿದಂತಹ ಶಿಕ್ಷೆಯನ್ನು ನೀನು ಕೊಡಬೇಕು. ನೀನು ಹೇಳುವುದು ಹೆಚ್ಚು, ನಾನು ಮಾಡಿ ತೋರಿಸುವುದು ಹೆಚ್ಚು. ದೇವತೆಗಳ ವಿಳಾಸ ಎನ್ನುವುದು ಮುಗಿಯಿತು, ಭವಿಷ್ಯ ನನ್ನ ಕೈಯಲ್ಲಿ. ಹೋಗುವಂತಹ ಮೊದಲು ಇದು ನಮ್ಮ ಶೋಣಿತಾಪುರದ ಪರಂಪರೆ ಕಡ್ಕಡಿಡುತ್ತಾ ಇದ್ದೇನೆ. ನನ್ನ ರಕ್ಷಣೆಗೆ ಬೇಕಾಗಿ ಸ್ವೀಕರಿಸು ಮಗನೇ. ಹೋಗಿ ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ವಿಘಾತವ ಅಪಗೈವೆಯಲ್ಲ
ವನದಲ್ಲಿ ಸಂಚರಿಸುತ್ತಿರುವಂತಹ ಪರಿಸ್ಥಿತಿಗೆ ಒಳಗಾಗಿದ್ದೇನೆ. ಇನ್ನು ಮುಂದೆ ಕೂಡ ಇದೇ ಸ್ಥಿತಿಯಲ್ಲಿ ಹೋಗುವುದೋ? ಮಿತ್ರ, ನನಗೊಂದು ಶುಭವಾರ್ತೆ ಕೇಳಿ ಬಂದಿದೆ. ಏನದು? ಶೋಣಿತಾಪುರದಲ್ಲಿ ಮಾಲಿನಿಗೆ ಸುಕುಮಾರನಾಗಿ ಕಟ್ಟಾಳು ಮಹಿಷಾಕ್ಕೆ ಹುಟ್ಟಿದ್ದಾರಂತೆ. ಅಷ್ಟೇ ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮನಿಂದ ಬೇಕು ಬೇಕಾದಂತ ವರಗಳನ್ನು ಪಡೆದು ಅತುಲ ವಿಕ್ರಮಿಯಾಗಿ ಮೆರೆಯುತ್ತಿದ್ದಾನೆ. ಹೌದಾ? ಹಾಗಾಗಿ ನಮಗೆ ಸಮರ್ಥ ನಾಯಕ ಅವನೇ. ಹಾಗಾದ್ರೆ ನೇರವಾಗಿ ಮಹಿಷನ ಬಳಿ ಆರಿಸಿಕೊಂಡಂತಹ ಸ್ಥಳ ಪುಷ್ಕಳ ಕ್ಷೇತ್ರ, ನಡೆಸಿದಂತಹ ಘನಘೋರವಾದಂತಹ ತಪಸ್ಸು, ವಿಧಿ ಒಲಿದು ಬಂದಂತಹ ದೃಶ್ಯ, ನಾನು ಕೇಳಿಕೊಂಡಂತಹ ವರ, ಯೋನಿಜರಿಂದ ವರ್ಣ ಇಲ್ಲ, ಹರಿಹರಾಜ್ಯರಿಂದ ಸಾವಿಲ್ಲ ಎನ್ನುವ ಹಾಗೆ ಅಜೇಯನೇ ಸರಿ. ಯಾರೋ ಕಾಯ್ತಾ ಇದ್ದಾರೆ ಒಳಗೆ. ಯಾರು ಹೆದರಬೇಡಿ, ಸರಿ ಬನ್ನಿ. ಹತ್ತಿರ ಹತ್ತಿರ ಇನ್ನು ಹತ್ತಿರ ಅಯ್ಯೋ, ವಂದಿಸಿಕೊಂಡಿದ್ದೇವೆ. ನಡೆತಂದದ ಜನಗಣನವನ್ನೇಕ್ಷಿಸಿ ಮನಸ್ಸಿಗೆ ಹರ್ಷವಾಯಿತು. ನಾನೇ ಸ್ವಾಗತವನ್ನು ಬಯಸ್ತಾ ಇದ್ದೇನೆ, ಸತ್ಕಾರವನ್ನು ನೀಡಿದ್ದೇನೆ. ಪ್ರತಿಯೊಬ್ಬರಿಗೆ ಪ್ರತ್ಯೇಕವಾಗಿ ವಂದನೆಯನ್ನು ಮಾಡ್ತಾ ಇದ್ದೇನೆ. ಆಶ್ಚರ್ಯವೇ ಸರಿ, ಅಂಗಹೀನತೆ ಎದ್ದು ಕಾಣುತ್ತಾ ಇದೆ. ನಿಮ್ಮ ಇಂತಹ ಕಷ್ಟದ ದಿನ ಗಳಿಗೆಗೆ ಕಾರಣರು ಯಾರು? ಎಲ್ಲಿದ್ದವರು ಇಲ್ಲಿಗೆ ಯಾಕೆ ಬಂದಿರಿ? ನೋಡಿರಿ ನೀವು ಯಾರು? ಮೊದಲಾಗಿ ವಂದಿಸಿಕೊಂಡಿದ್ದೇವೆ. ನಾವು ಯಾರು ಅನ್ಯರಲ್ಲ, ನಿನ್ನ ಜಾತಿ ಮಕ್ಕಳು. ಓ, ಕೋಣನ ಸಂತಾನ. ಮತ್ತೆ ರಾಕ್ಷಸ ಜಾತಿಯವರು. ನಾವು ಈ ಹಿಂದೆ ಶೋಣಿತಾಪುರದಲ್ಲೇ ಇದ್ದವರು. ನಾನು ನೋಡ್ಲಿಲ್ವಲ್ಲ. ನಿನ್ನ ಹಿಂದೆ, ನನ್ನ ಹಿಂದೆ ನೀವು ಮೊದಲಾಗಿ ಸರಿ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ಉದ್ದೇಶದಿಂದ ಏರಿದವು ಸ್ವರ್ಗವನ್ನು. ಸ್ವರ್ಗದಲ್ಲಿ ಸುಮನಸರನ್ನು ಪಡೆದೋಡಿಸಿ ಸ್ವರ್ಗದ ಪೀಠವನ್ನು ನಮ್ಮದಾಗಿ ಸಾಧನೆ ಫಲ ಫಲ. ಆದರೆ ಏನು ಮಾಡೋಣ ಹೇಳಿ? ಸೋತಂತಹ ದೇವೇಂದ್ರ ಹೋದದ್ದು ಹರಿನಾರಾಯಣನ ಬಳಿಗೆ, ಇತ್ತ ದೂರನ್ನು. ಆದ್ರೆ ನಾವು ಹರಿ ಬರ್ತಾನೆ ಅಂತ ಕಾದದ್ದೇ ಬಾಕಿ. ಆದ್ರೆ ಹರಿ ಬರಲಿಲ್ಲ, ಬದಲಾಗಿ ಚಕ್ರವನ್ನೇ ಕಳುಹಿಸಿದ. ಚಕ್ರದ ಪರಿಣಾಮ ನಮ್ಮ ಅಂಗಾಂಗಗಳನ್ನು ಕಳೆಯುವಂತ ಸ್ಥಿತಿ ನಮ್ಮದಾಗಿ. ನೋಡಿ, ಅವನ ಕೈ ಇಲ್ಲ, ಅವನ ಕಾಲಿಲ್ಲ, ನನಗೆ ಸ್ವಲ್ಪ ತಲೆಯೇ ಸರಿಲ್ಲ. ಆ ಚಕ್ರಕ್ಕೆ ಹೆದರಿ ಗಿರಿ ಗುಹೆಗಳಲ್ಲಿ ಅಡಗಿರುವ ಸಮಯದಲ್ಲಿ ಒಂದು ಶುಭವಾರ್ತೆ ಕೇಳಿ ಬಂತು. ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಕಟ್ಟಾಳು ಮಹಿಷ ಹುಟ್ಟಿದಾನೆ. ಅದಕ್ಕಾಗಿ ಇತ್ತ ಕಡೆ ಬಂದಿದ್ದೇವೆ. ಈಗ ದೇವತೆಗಳಿಂದ ನಮಗೆ ಮಾತ್ರ ಅನ್ಯಾಯವಾದದ್ದಲ್ಲ, ನಿನಗೂ ಆಗಿದೆ. ನಿನ್ನ ತಂದೆಯನ್ನು ಕೊಲ್ಲಿಸಿದವ
ಬಹಳ ಅವಸರದಿಂದ. ಅವಸರ ಕರ್ಮ ಇಲ್ಲಿ ಫಸ ಇಲ್ಲ. ಎಂತ ಹೆದರಿ ಗಂಟಲಲ್ಲಿ ಫಸ ಇಲ್ಲ, ಹೆದರಿ. ಯಾಕೆ ಹೆದರಿಕೆ? ನಾನು ನನ್ನಷ್ಟಕ್ಕೆ ನನ್ನ ತೋಟದಲ್ಲಿ ಕುಳಿತುಕೊಂಡಿರುವಾಗ ಒಮ್ಮೆಲೆ ಬಂತಲ್ಲ ರಾಯರೇ. ಎಂತದಯ್ಯ? ದೊಡ್ಡ ಸೇನೆ ಸೇನೆ ಎಲ್ಲಿ ಅವರಂತ ಸರಿಯಾಗಿ ವಿಚಾರ ನಿಲ್ಲಿಸಿದೆ. ಹಾ ಎಲ್ಲಿ ಅವರು ನೀವು ಹೆಸರು ಊರಲ್ಲಿ ಯಾಕೆ ಬಂದ್ರಿ? ಉಸುಲಿ 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 ಉಸುರಿ ಉಸುರಿ ನಮ್ಮ ಗುರುಗಳು ಹೇಳಿದ್ದು ಸರಿ. ಯಾಕೆ ಇವರಿಗೆ ನಮ್ಮ ಭಾಷೆ ಅರ್ಥ ಆಗದೆ ಕಟಪಟ ಆಗಬೇಕು. ನಾ ಎಂತ ಮಗ ಮತ್ತೆ ಬಿಟ್ಟೆನ ನಾನು. ಅಷ್ಟೊತ್ತು ಮತ್ತೆ ನೋಡುವಾಗ ಯಾರು ರಾಯರೇ? ಆ ಮೂಗಿಲ್ಲದ ನಾಚಿಗೆಟ್ಟ ಮಾರಿ ಸಂತಾನ ಮೊದಲೊಮ್ಮೆ ಬಂದು ಚಕ್ರದಡಿಗೆ ಬಿದ್ದು ಮಾಡಿ ಹೋದವರು ಶಂಕ ದರ್ಗ ಬಿಡಾರದಲ್ಲಿ ಚಾಮರ್ಕ ಶಿಕ್ಷ ಕ್ಷೀರ ಶಂಕದುರ್ಗಾದ್ಯರು. ಮತ್ತೆ ನಾನೆಂತ ಹೇಳಿದ್ರು? ಅದು ಎಂತದ್ದು? ಅಷ್ಟು ಜನ ಇಲ್ವ? ಶಂಕದುರ್ಗ ಇದ್ದಾರೆ ಆದ್ಯರು ಅಂತ ಹೇಳಿದ್ರೆ ಆಗ್ತದೆ. ಯಾರ್ಯಾರು ಅಂತ ಬೇಡುವ ಮತ್ತೆ ಹೆಸರು ಮಾಡ್ತಿದ್ರೆ ಹೆಚ್ಚಿನವರು ಆದ್ಯರು ಅಂತ ನಾನು ಹೇಳಿದೆ. ನಾಚಿಗೆಟ್ಟವ್ರೆ ಪುನಃ ಬಂದದ್ದೇನು ನಿಮ್ಮ ಪುನಃ ಏನು ಬಂದದ್ದು? ಪುನಃ ಅಷ್ಟೊತ್ತಿಗೆ ಹೇಳಿದ್ರು ನಾವಾಗಿ ಬಂದದಲ್ವಾ, ತಿರುಗಿ ನೋಡು ಅಂದ. ಏನು ನೋಡುದು ರಾಯ್ರೆ? ಮಾತಾಡ್ತಾನೆ ಮನುಷ್ಯ ಅಲ್ಲ, ಕೋಡು ಕೋಣಲ್ಲ. ಹೌದೇ? ಹೌದು. ಮತ್ತೆ ನೋಡುವಾಗ ಕೋಣನೆ. ನಿಮ್ಮ ಅಳಿಯ ಕೋಣ, ನಿಮ್ಮ ಅಳಿ. ಎಂತದಯ್ಯ? ನಿಮ್ಮ ತಂಗಿ ಮಗದ ಮಗ ಅಳಿ ಆಗ್ಬೇಡ್ರಿ. ಹೌದು. ಮಾಲಿನಿ ಮಗ. ಎಂತದು ಮಾತಾಡ್ತೀನಿ? ಮತ್ತೆ ನೋಡುವಾಗ ಎಂತದು? ಅವ ವಿದ್ಯುತ್ ಮಂಡಳಿಯ ಮಗ. ವಿದ್ಯುನ್ಮಾಲಿಯ ಮಗನೇ? ಅದೇ ವಿದ್ಯುತ್ ಮಗ. ಯಾಕೆ ಬಂಗುದು ಕೇಳಿದೆ. ನನ್ನ ಅಪ್ಪನನ್ನು ನಿನ್ನೊಡೆ ಕೊಲಿಸಿದ್ದಾನೆ. ಹಾಗಾಗಿ ಮರ್ಯಾದೆಯಲ್ಲಿ ದೇವಲೋಕ ಇಡ್ಲಿ, ಇಲ್ಲದಿದ್ರೆ ಪೆಟ್ಟಿಗೆ ತಯಾರಾಗಲಿ ಇಂದ. ನಾನು ಹೇಳಿದೆ ಯಾವ ಬೆಟ್ಟಿಗೆ ಬೇಕು? ಮರದ ಬೆಟ್ಟಿಗೆ ಬೇಕು, ಕಬ್ಬಿಣದ ಬೆಟ್ಟಿಗೆ? ಮರದ ಬೆಟ್ಟಿಗೆ, ಕಬ್ಬಿಣದ ಮರದ ಬೆಟ್ಟಿಗೆ. ನೀನಷ್ಟು ಕೇಳಿಯವರನ್ನ ಸುಮ್ಮನೆ ಬಿಟ್ಟದ್ದಲ್ಲ? ಸುಮ್ಮನೆ ಬಿಡಲಿಲ್ಲ. ಮತ್ತೆ ಇಲ್ಲಿಗೆ ಓಡಿ ಬಂದಿಲ್ಲ. ಮಹಿಷನೆಂಬಗಳನ್ನು ಸೇನಾ ಸಮೇತನಾಗಿ ನಮ್ಮ ಈ ನಾಕಲೋಕಕ್ಕೆ ದಾಳಿ ಮಾಡಿದ್ದಾನಂತೆ. ಅಂತವನನ್ನು ಸುಮ್ಮನೆ ಬಿಡಬಾರದು. ಎಲ್ಲಿ ದೇವತೆಗಳು ಬರಲಿ ಸಭೆಗೆ.
ನಾಕಲೋಕಕ್ಕೆ ದಾಳಿ ಮಾಡಿದ್ದಾನಂತೆ. ಬಂದವನನ್ನು ಸುಮ್ಮನೆ ಬಿಡಬಾರದು. ನಮ್ಮ ಪರಾಕ್ರಮ ಏನು ಎಂಬುದನ್ನು ತೋರಿಸಿಕೊಡಬೇಕು. ಅದಕ್ಕಾಗಿ ನಿಮ್ಮ ಶಕ್ತಿಯುತಗಳನ್ನು ಹಿಡಿಯಿರಿ, ನಿಮ್ಮ ವಾಹನವನ್ನು ಏರಿ ತೆರಳೋಣ.
ಮಹಿಷಾಸುರನೆಂದು ನನ್ನಪ್ಪನನ್ನು ನೀನು ಕೊಂದೆ, ಸೇಡನ್ನು ತೀರಿಸಲೆಂದೇ ಬಂದೆ. ರಕ್ಷಣೆ ಬೇಕು ಅಂತಿದ್ರು ನಾಕ ಬಿಡು ಕಾಲ ಹಿಡಿದು ಒಳ್ಳೆಯ ಮಾತಿನಿಂದ ಹೇಳುತ್ತಾ ಇದ್ದೇನೆ. ಈ ನಾಕದ ಆಸೆಯನ್ನು ಬಿಟ್ಟು ಹಿಂದೆ ಹೋಗು. ಹಿಂದೆ ಬಂದಿ ಅಂತಾದ್ರೆ ನಿನ್ನ ತಂದೆಗಾದ ಸೇರಿದಂತಹ ನಮ್ಮವರ ಸಭೆ ಇಂದಿನ ದಿನ ನಾಲ್ಕರಲ್ಲಿ ಮಹಿಷ ಹೇಗೆ ಕಾಣುತ್ತಾನೆ ಈ ವ್ಯವಸ್ಥೆಯಲ್ಲಿ ಎನ್ನುವುದನ್ನು ಕಾಣುವುದಕ್ಕಾಗಿ ಹಾತರಿಗಿತ್ತಾ ಇದ್ದವರಿಗೆ ಸಮಾಧಾನ ಸಿಕ್ಕಿದೆ ಅಂತ ಭಾವಿಸ್ತೇವೆ. ಶಂಕರದುರ್ಗರೇ, ನಿಮ್ಮ ಸಹಕಾರದಿಂದ ನಾಲ್ಕ ನಮ್ಮ ಕೈವಶವಾಗಿದೆ. ಮುಂದೆ ನಾನು ಹೇಳಿದಂತೆ ಸರ್ವರು ನಡೆಯತಕ್ಕದ್ದು. ಸೂರ್ಯ ಚಂದ್ರರಾದರೂ ಹತ್ಯೆಯೂ ಹಾಗಿಲ್ಲ. ಮೀರಿ ನಡೆದರ ವಾಣಿನಾಥ ಅವಧರಿದು ಜಯ 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 ವಾಣಿನಾಥ ಕಮಲ ಸಂಜಾತ, ನೀವೇ ರಕ್ಷಿಸಬೇಕು ದೇವ, ನೀವೇ ರಕ್ಷಿಸಬೇಕು. ಎಲ್ಲರಿಗೂ ಶುಭವಾಗಿದೆ. ಮುಕ್ಕೋಡಿ ದೇವತೆಗಳು ನೇರವಾಗಿ ಸತ್ಯಲೋಕಕ್ಕೆ ಬಂದಿದ್ದೀರಿ. ಮುಖದಲ್ಲಿ ದುಗುಡೆದ್ದು ಕಾಣುತ್ತಾ ಇದೆ. ಯಾರಿಂದ ಬಂತು ಕಷ್ಟ? ನಿರ್ಭೀತಿಯಿಂದಾಗಿ ತಿಳಿಸಿರಿ ದೇವ. ನಿಮ್ಮಿಂದ ವರವನ್ನು ಪಡೆದಂತಹ ಮಹಿಷನು ಸೇನಾ ಸಮೇತನಾಗಿ ನಮ್ಮ ನಾಗಲೋಕಕ್ಕೆ ದಾಳಿ ಮಾಡಿ ನಮ್ಮನ್ನೆಲ್ಲರನ್ನು ಸಮರದ ಮೂಲಕ ಸೋಲಿಸಿ ನಾಗದ ಪೀಠವನ್ನು ವಶಪಡಿಸಿಕೊಂಡಿದ್ದಾನೆ. ಈತನಿಂದ ನಾವು ಭೀತಿಗೊಂಡಿದ್ದೇವೆ. ಆದ್ದರಿಂದ ನಮ್ಮನ್ನು ನೀವೇ ರಕ್ಷಿಸಬೇಕು ದೇವ, ನೀವೇ ರಕ್ಷಿಸಬೇಕು. ಮಹಿಷನ ಪಾಲಿಗೆ ಕಷ್ಟ ಬಂತು. ಹೌದು, ಭೀತರಾಗಬೇಕು. ವರವನ್ನು ಕೊಡುವುದಕ್ಕೆ ಸಮರ್ಥ ನಾನು. ಕೊಟ್ಟಿವರನ್ನು ಹಿಂದಕ್ಕೆ ಪಡೆಯುವುದಕ್ಕೆ ಅಸಮರ್ಥನಾಗಿದ್ದೇನೆ. ಕೊಡುವುದಕ್ಕೂ ಪಡೆಯುವುದಕ್ಕೆ ಶಕ್ತನೊಬ್ಬನಿದ್ದಾನೆ. ಅವನೇ ವೈಕುಂಠಾಧಿಪತಿಯಾದಂತಹ ಮಾಧವ. ನಮ್ಮ ಕಷ್ಟವನ್ನು ಅವನಲ್ಲಿ ಬಿತ್ತರಿಸಿಕೊಂಡಂತಾದ್ರೆ ಏನಾದ್ರೂ ದಾರಿ ತೋರಿಸಿಕೊಟ್ಟನು. ನೇರವಾಗಿ ಮಾಧವನಿಗೆ ಬರತುಟಿನ ಪ್ರಿಯ ಬಲಿಯೊಳಗಿದಿರಾಗೆ ಮುರಗರ ನಡೆತರಲು ಶರಣಕ್ಕೆ ಬಂದಿತು ಹರಿ ಹರ ಒಂದಾಗೆ ದುರುಳನ ಹದನದುಳು. ಅವಯ್ಯ ಹರಿ ನಮಸ್ಕರಿಸಿದ್ದೇನೆ.
ವಿನತಿ ನಮಸ್ಕಾರಗಳು. ಏನು ಈ ಕಡೆಗೆ ಪಯಣ? ನಿನ್ನನ್ನೇ ಹುಡುಕಿಕೊಂಡು ಬಂದವನು ನಾನು. ಕಾರಣ? ಎಲ್ಲಿ ಹೋದರೂ ಮಹಿಷ ಮಹಿಷ ಮಹಿಷ. ಸರಿ. ಆತನ ವಧೆಯಾಗಬೇಕು ತಾನೆ, ಹೇಗೆ ಕೊಲ್ಲುವುದು? ನಾನು ಆ ಕುರಿತು ಆಲೋಚಿಸುತ್ತಾ ಇತ್ತ ಕಡೆ ಬಂದವನು. ಹೌದೇ? ಯಾವುದಕ್ಕೂ ಚಂದ್ರಕಾಂತ ಶಿಲೆಯನ್ನೇರಿ ಕುಳಿತು ಯೋಚಿಸೋಣ. ಆಗಲೇ ಕುಳಿತವರು ಚಂದ್ರಕಾಂತ ಶಿಲೆಯೊಳಂದಾಗೆ ಕಳನ ವಧಿಸುವ ಯತ್ನವ ಯೋಚಿಸುತ್ತ ಇತ್ತ ನಳಿನ ಭವಸುರರ ಹೊಡೆಗಳು ನಡೆದಂದೋ ವೈಕಂಠನ ಕಾಣದಿರಲು ವೈಕುಂಠಕ್ಕೆ ಬಂದ್ರೆ ಹರಿ ಕಾಣುವುದಿಲ್ಲವಲ್ಲ. ಬಳಿಕ ಕೈಲಾಸ ಕೈತರಲಾಗ ಪುರಹರನು ಕೈಲಾಸಕ್ಕೆ ಬಂದ್ರೆ ಹರಣವು ಕಾಣಿಸುವುದಿಲ್ಲ. ಬೆಳೆದವರು ಇಳುಕಿತ ಶರೀರ ನುಡಿ ನುಡಿ ಹರರು ತೊಗೆದಾತ್ರೆಯೊಳಗಿರ್ಪ ಕದನವನೇ. ಸುರಪತಿ, ವೈಕುಂಠಕ್ಕೆ ಬಂದ್ರೆ ಹರಿ ಕಾಣಿಸುವುದಿಲ್ಲ, ಕೈಲಾಸಕ್ಕೆ ಬಂದ್ರೆ ಹರಣವು ಕಾಣಿಸುವುದಿಲ್ಲ. ಇವರು ಎಲ್ಲಿ ಹೋಗಿದ್ರಂತ ಯೋಚನೆ ಮಾಡಿಕೊಂಡಾಗ ಅಂಬನುಡಿ ಆಗ್ತಾ ಇದೆ. ಹರಿಯರಿಬ್ಬರು ಕೂಡ ಚಂದ್ರಕಾಂತ ಶಿಲೆಯೇರಿ ದುಷ್ಟ ಮಹಿಷನನ್ನು ನಿಗ್ರಹಿಸುವುದು ಹೇಗೆ, ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದರಂತೆ. ನಾವೆಲ್ಲರತ್ತ ಕಡೆಗೆ ಸಾಗುವ. ಹರಿ ಪರಕೆರಗಿ ಸಕಲರು ಜಯ 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 ಅಮ್ಮ ನೀವೇ ಪೊರಬೋರೆ ಜಯ 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 ನೀವಿದ್ದಲ್ಲಿಗೆ ಬರೋದಕ್ಕೆ ಬಲವಾದ ಕಾರಣವನ್ನು ಏನಾಯ್ತು? ನನ್ನಿಂದಲೇ ವರವನ್ನು ಸಂಪಾದನೆ ಮಾಡಿಕೊಂಡಂತ ಮಹಿಷಧಾರ ಮೂರು ಲೋಕದಲ್ಲಿ ಕುಪ್ಪಿಮೆರೆಯುತ್ತಾ ಇದ್ದಾನೆ. ಸಾಧು ಸಜ್ಜನಾಥ ದೇವತೆಗಳನ್ನು ದಸೆಗೆಳಿಸಿ ಸುರ ಗದ್ದೆಗೆಯಲ್ಲಿ ಸ್ವಾಧೀನ ಪಡೆದುಕೊಂಡಿದ್ದಾನೆ. ಪಂಚಮಹಾಪಾದಕ್ಕಾಗಿ ಮೆರೆದಿರುವಂತಹ ಮಹಿಷನ ಅವನ ನಾಶ ಆಗಲೇಬೇಕು. ಅದಕ್ಕಾಗಿ ನನ್ನಲ್ಲಿ ಅಂತಸ್ಥವಾದಂತಹ ದಿವ್ಯ ತೇಜಸ್ಸನ್ನು ಹೊರಗೆಡೆಯುತ್ತೇನೆ. ದುರುಳ ಮಹಿಷನ ವಧೆಗೆ ಬೇಕಾಗಿ ನನ್ನಲ್ಲಿರುವ ದಿವ್ಯ ತೇಜಸ್ಸನ್ನೇ ಹೊರಕೆಡೆಯುತ್ತೇನೆ. ದುಷ್ಟ ಮಹಿಷನ ನಾಶಕ್ಕಾಗಿ ಅಡಕವಾಗಿರುವಂತಹ ಬ್ರಹ್ಮ ತೇಜಸ್ಸನ್ನೇ ಹೊರಕೆಡೆಯುತ್ತೇನೆ. ದಿಕ್ಪಾಲಕರೇ, ಆ ಕಳನ ವಧೆಗಾಗಿ ನಮ್ಮಲ್ಲಿ ಅಂತಸ್ಥವಾಗಿರುವ ದಿವ್ಯ ತೇಜಸ್ಸನ್ನು ಹೊರಗಡೆ ಹೋಣ. ಮೂರು ಮೂರು ಆಮೇಲೆ ನಾರೆಯ ಕೃತಿ ತಳೆದು ಕರೆಗೆಳೆಯ ಸುರರು ಜಯ ಜಯ ಬೆನ್ನ ತನ್ನತೆ ಗೈದ
ಕೇಳಿ ತಂದೆ ಎಳಿರೇ ನೀವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಅಡಕವಾದಂತಹ ದಿವ್ಯ ತೇಜಸ್ಸನ್ನು ಹೊರಗೆಡಹಿದ್ದೀರಿ. ಆ ಶಕ್ತಿಯೆಲ್ಲವೂ ನಭದಲ್ಲಿ ಒಂದಾಗಿ ನಾರೀ ರೂಪವನ್ನಂತು ಅಷ್ಟಭುಜೆಯಾಗಿ ನಿಮ್ಮೆಲ್ಲರ ಕಣ್ಣ ಮುಂದೆ ಪ್ರತ್ಯಕ್ಷಳಾದವಳಿದ್ದೇನೆ. ಭಾವಶುದ್ಧಿಯ ಭಕ್ತಿಯಿಂದಲೇ ತುಷ್ಟಮಾನಸಳಾಗಿದ್ದೇನೆ. ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ದುಃಖ ತಪ್ತರಾಗಿದ್ದೀರಿ. ನಿಶಾ ಕಮಲದಂತಿದೆ. ಮಕ್ಕಳೇ, ಸಂಕಟ ಒದಗಿ ಬಂತೆ. ಯಾರಿಂದ ಏನು ಕಷ್ಟವಾಯಿತು ಸಕಲ ವಿಚಾರವನ್ನು ಹೇಳಿಕೊಳ್ಳಿರಿ, ಪರಿಹರಿಸಿಕೊಡುತ್ತೇನೆ. ನಿನ್ನ ದಿವ್ಯ ಮಂಗಳ ಮನೋಹರ ರೂಪವನ್ನು ಕಂಡು ನಾವೆಲ್ಲರೂ ಸಂತುಷ್ಟರಾಗಿದ್ದೇವೆ. ಆದರೆ ಇದೇ ಸಂತೋಷದಿಂದ ಮುಂದುವರಿಯುವ ಹಾಗಿಲ್ಲ ತಾಯಿ. ಮಾಲಿನಿಯ ಸುತನಾದಂತಹ ಮಹಿಷ ಎನ್ನುವಂತಹ ದೈತ್ಯ ಬ್ರಹ್ಮದೇವನಿಂದ ಅಭೇದ್ಯವಾದಂತಹ ವರವನ್ನು ಪಡೆದು ನರ ನಾಗಲೋಕವನ್ನೆಲ್ಲ ಗೆದ್ದಾಡಿದ್ದಾನೆ. ದೇವಲೋಕವನ್ನಡರಿ ದೇವತೆಗಳನ್ನೆಲ್ಲ ಸ್ಥಾನಭ್ರಷ್ಟರನ್ನಾಗಿಸಿದ್ದಾನೆ. ಧರೆಯಲ್ಲಿ ಯಾಗ ಯಜ್ಞಾದಿಗಳು ನಡೆಯುತ್ತಾ ಇಲ್ಲ. ಗೋ ಬ್ರಾಹ್ಮಣರನ್ನು ಸ್ತ್ರೀಯರನ್ನು ದಂಡಿಸಿ ಅಧರ್ಮದ ಅಟ್ಟಾಸದಿಂದ ದುರುಳ ಮಹಿಷ ಮೆರೆಯುತ್ತಿದ್ದಾನೆ. ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡಿದ ಮಹಿಷ ನಿರ್ಭೀತನಾಗಿದ್ದಾನೆ. ನಾವೆಲ್ಲರೂ ಭೀತಿಗೊಂಡಿದ್ದೆವು. ವಿಧಾತನ ವರಬಲದಿಂದ ಕೊಬ್ಬಿ ತ್ರಿಜಗವನ್ನು ತನ್ನಂಕಿಯಲ್ಲಿರಿಸಿ ಪಂಚಮಹಾಪಾತಕಗಳನ್ನೆಸಗಿ ಧರೆಯ ಯಜ್ಞಯಾಗಾದಿಗಳಿಗೆ ಕಂಟಕಪ್ರಾಯನಾಗಿ ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡುತ್ತಿರುವ ಕೂಳ ಮಹಿಷನನ್ನು ಸಮರ ಮುಖದಲ್ಲಿ ವಧಿಸಿ ಧರ್ಮ ಸ್ಥಾಪನೆಗೈಯುತ್ತೇನೆ. ಆತನೊಂದಿಗೆ ಶಂಕರ ದುಷ್ಟ ಮಹಿಷನಿಗೆ ದುರ್ಬೋಧೆಯನ್ನು ಮಾಡುತ್ತಿರುವ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಾಮರಾದಿಗಳನ್ನು ರಣಕಣದಲ್ಲಿ ಮರ್ತಿಸಿ ನಿಮಗೆಲ್ಲರಿಗೂ ಸೌಖ್ಯಮಯನಾಗುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಜಯ ಜಯ ಬೆಂದು ಸಕಲರು ಮನೆಯಲಾಗೆ ಜಯ 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 ಬೆಂದು ಸಕಲರು ಮನೆಯಲಾಗೆ ವಿಶ್ವಕರ್ಮನೋ ಘನಧರದೆ ಶೋಭಿಸುವ ಭೂಷಣ ಭಸನ ವರ್ಪಿಸಲೋ ಜಯ ಜಯ
ಕೊಡ್ತೇನೆ ಎನ್ನುವ ಹಾಗೆ ಅಭಯವನ್ನಾಡಿದ್ದಾಳೆ. ದುಷ್ಟರ ವಧೆಗೆ ಹೊರಟು ನಿಂತಹ ಸರ್ವೇಶ್ವರಿಯು ನಿರಾಭರಣೆಯಾಗಿದ್ದಾಳೆ ಎನ್ನುವ ಕಾರಣಕ್ಕಾಗಿ ದೇವಶಿಲ್ಪಿ ವಿಶ್ವಕರ್ಮನು ಘನತರದಿ ಶೋಭಿಪ ವಸನ ಭೂಷಣಾದಿಗಳನ್ನು ಭಕ್ತಿಯಿಂದ ತಂದೊಪ್ಪಿಸಿದ್ದಾನೆ. ದೇವನಾರಿಯರು ಜಗನ್ಮಾತೆಯನ್ನು ವಿಧಿಗ್ಧವಾಗಿ ಅಲಂಕರಿಸಿದವರಿದ್ದಾರೆ. ಸಂಕಲ್ಪ ಮಾತ್ರದಿಂದ ದುಷ್ಟರನ್ನು ತರಿಯಬಲ್ಲಂತಹ ಸರ್ವೇಶ್ವರಿಗೆ ಕೈಯಲ್ಲಿ ಆಯುಧದ ಅಗತ್ಯವಿಲ್ಲದಿದ್ದರು ನಮ್ಮೆಲ್ಲರ ಶಕ್ತ್ಯಾಯುಧಗಳು ಮಾತೆಯ ಕರಸ್ಪರ್ಶದಿಂದ ಮತ್ತಷ್ಟು ಪುನೀತವಾಗಲಿ ಎನ್ನುವ ಕಾರಣಕ್ಕಾಗಿ ಸನ್ನಿಧಾನಕ್ಕೆ ಅರ್ಪಿಸೋಣ, ಸಮರ್ಪಿಸೋಣ. ಕರದ ಚಕ್ರವ ತ್ರಿನಯನಾದ ತ್ರಿಶೂಲವನ ಸದಾ ಕನಕ ಗರ್ಭನ ಬ್ರಹ್ಮದಂಡವನತ್ತೋ ಪದಕೆರಗೆ ವಿನಯದಿಂದಲೇ ಸುರಪಕುಲ ಶಪಾಲ ನಿಮಿಷರು ಸತ್ಯಾಯುಧಗಳ ಮಣಿದು ಮಾತೆಯ ಚರಣ ಕಪ್ಪಿಸಿ ಮುಗಿಸಿದರು ಭಯದಿಗೆ ಜಯ 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 ಧರಿಸಿಕೊಂಡಿದ್ದಾಳೆ. ಶಿಖಿ ಸೂರ್ಯ ಚಂದ್ರ ನಯನಳಾಗಿ ತಾರಾಭೂಧರ ವಾಸಳಾಗಿ ಸುಮನೋಹರ ಕಾಂತಿಯಿಂದ ಜಗನ್ಮಾತೆ ಕಂಗೊಳಿಸುತ್ತಿದ್ದಾಳೆ. ನಮ್ಮೆಲ್ಲರ ಜಯಘೋಷವು ಅಂಬರದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಖಳರ ವಧೆಗೆ ಹೊರಟು ನಿಂತಹ ಶ್ರೀದೇವಿಯು ಕಾಲ್ನಡಿಗೆಯಿಂದ ಹೋಗಬಾರದು ಎನ್ನುವ ಕಾರಣಕ್ಕಾಗಿ ಪರ್ವತರಾಜನೇ ಸಿಂಹರೂಪವಾಗಿ ವಧೆಗೆ ಬರ್ತೇನೆ ತಾಳಿದಾರಲ್ಲ. ವಿಶ್ವಕರ್ಮನ ಸೇವೆಯಿಂದ ಸಂತೃಪ್ತಿ ಹೊಂದಿದವಳಿದ್ದೇನೆ. ನೀವಿತ್ತಂತಹ ಆಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದೇನೆ. ಸರ್ವಾಲಂಕಾರ ಭೂಷಿತಳಾಗಿದ್ದೇನೆ. ಪರ್ವತರಾಜನೇ ಕೇಸರಿಯಾಗಿ ಬಂದಿದ್ದಾನೆ. ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ವಾದ್ಯ ನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ಸಂಶನಾದ ಕೂಡ ಮಹಿಷನ ಬದುಗೆ ಬೇಕಾಗಿ ಸಿಂಹವಾಹಿನಿಯಾಗುತ್ತೇನೆ. ಸಿಂಹವಾಹಿನಿಯಾಗುತ್ತೇನೆ. ಸಿಂಹವಾಹಿನಿಯಾಗುತ್ತೇನೆ.
ತಿಳಿಸಬೇಕು. ನನ್ನನ್ನು ಹೆದರಿಸುತ್ತಿರುವ ಏನು ಶೋಣಿತಾಪುರ ಪ್ರವೇಶ ಮಾಡಿದೆ, ಶಂಕದುರ್ಗಾಚಾರ್ಯರನ್ನು ಕೊಂದೆ. ಯಾರು ನೀನು, ಯಾಕೆ ಬಂದೆ? ನನಗೂ ನನಗೆ ಹಗೆತನ ಯಾರು? ದಿಟ್ಟದರಲ್ಲಿ ಹೊರಗನಿಸಿಕೊಟ್ಟ ವಿಧಾತನಿಂದ ಬರಬಲ ಪ್ರಮತ್ತನಾಗಿ ಸುರಲೋಕವನ್ನು ವಶಪಡಿಸಿ ಸುರರನ್ನು ದೆಸೆಗೆಡಿಸಿ ನಿನ್ನ ಪ್ರಭುತ್ವವನ್ನೇ ಸ್ಥಾಪಿಸಿದೆಯೋ. ಸುರರ ಮೊರೆಯನ್ನು ಆಲಿಸಿ ನಿನ್ನ ಶಿರವನ್ನು ಕಟ್ಟಿ ಕಡಿಸಿ ಸುರರ ಪೊರೆಯ ಬಂದವನು
ದುಷ್ಟವಾಗಿ ಕಾಣಬೇಡ. ನಾರಿಯಾದರೇನಂತೆ ನಿನ್ನ ಬಾಳಿಗೆ ಮಾರಿಯಾಗಿ ಬಂದಿದ್ದೇನೆ. ಸರ್ವತಂತ್ರ ಸ್ವತಂತ್ರ ನಿನ್ನ ಉರ ಬಗೆತೇನೆ ದುಷ್ಟ. ಶಾಂತಗೊಳಿಸುವರೆ ವಿಧ ವಿಧವಾದಂತಹ ಭಕ್ತಿಯಿಂದಲೇ ನುತಿಸುತ್ತಾ ಇದ್ದೀಯ. ಇದು ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡಿನಿ, ಸ್ಕಂದಮಾತಾ, ಕಾತ್ಯಾಯಿನಿ, ಸಿದ್ಧಿದಾತ್ರಿ, ಕಾಲರಾತ್ರಿ, ಮಹಾಗೌರಿ ಹೀಗೆ 9 ದಿನಗಳಲ್ಲಿ 9 ರೂಪಗಳಿಂದ ದುರುಳನನ್ನು ನಿಗ್ರಹಿಸಿದವಳಿದ್ದೆ. 10ನೇ ದಿನದಂದು ವಿಜಯವನ್ನು ಪ್ರಾಪ್ತಿಸಿಕೊಂಡವಳಿದ್ದೆ. ಈ 9 ದಿನಗಳನ್ನು ನವರಾತ್ರಿ ಎಂದು, 10ನೇ ದಿನವನ್ನು ವಿಜಯದಶಮಿ ಎಂದು ಯಾರು ಆಚರಿಸಿಕೊಂಡು ಬರುತ್ತಾರೆ ಅಂತವರ ಪಾಲಿಗೆ ಕಾಮಿತಾರ್ಥ ಪ್ರದಾಯಕಿಯಾಗಿರುತ್ತೇನೆ. ಸ್ವರ್ಗದ ಪೀಠ ಬರಿದಾಗಿದೆ, ನಿನಗಿನ್ನು ಭಯವಿಲ್ಲ ಮಗನೇ. ಮುಂದೆಯೂ ದುಷ್ಟರಿಂದ ಕಷ್ಟ ಬಂದರೆ ಏನು ಮಾಡಬೇಕು? ನಿಮ್ಮ ಪಾಲಿಗೆ ಆಪತ್ತು ಒಡೆಸಿದರೆ ತುಹಿನಗಿರಿಗೆ ಬಂದು ನನ್ನನ್ನೇ ನಿಷ್ಠೆಯಿಂದಲೇ ಪ್ರಾರ್ಥಿಸಿಕೊಳ್ಳಿ. ಇದೇ ರೀತಿ ದರ್ಶನವನ್ನಿತ್ತು ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ಶುಭವಾಗಲಿ.